ಮೇಡಮ್, ನಿಮ್ಮ ಲೈಫಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀರಿ. ಈ ನಾಟಕ ಫೀಲ್ಡಲ್ಲಿ ಮತ್ತು ಸಂಗೀತ ಫೀಲ್ಡಲ್ಲಿ ನಿಮಗೆ ಗಾಡ್ ಫಾದರ್ ಯಾರು? ಸಾಧಾರಣ ಯೋಚನೆ ಮಾಡಿ ಹೇಳೋದಾಗಿದ್ದರೆ. ನಾನು ಅವರಿಂದಾಗಿ ನಾನು ಹೀಗೆ ಬಂದೆ ಅಂತೇಳಿ, ಅವರೇ ನನಗೆ ಪ್ರೇರಣಾ ಶಕ್ತಿ ನನಗೆ ಅಂತೇಳಿ ಯಾರಾದ್ರೂ ಇದ್ರೆ? ಇಲ್ಲ, ಹಾಗೆ ನನಗೆ ನೆನಪಿಲ್ವಾ? ಇಲ್ಲ. ಒಂದು ಅಂದಾಜಿನಲ್ಲಿ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ತುಂಬಾ ಮಂದಿ, ನವೀನ್ ಪ್ರವೀಣ್ ಇದ್ರು, ಅಶೋಕ್ ಚರಣ್ ಇದ್ರು, ಮತ್ತೆ ವಸಂತ್ ಕದ್ರಿ ಇದ್ರು, ಮತ್ತೆ ನಾನು ವಸಂತ್ ಕದ್ರಿಯಲ್ಲಿ ಸಹ ನಾನು ಹಾಡಿದ್ದೇನೆ. ಒಂದು ಕಾಲ್ ತಕೊಳ್ಳಿ, ಮತ್ತೆ ಮಾತಾಡ್ತೇನೆ. ಹಲೋ ಹಲೋ ಸರ್, ನಮಸ್ತೆ. ನಾನು ಮಂಜುಳಾ. ಹಾ, ಹೇಗಿದ್ದಿ ಮಗ? ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ ಸರ್. ಹೇಗುಂಟು ನಾಟಕ? ಇವತ್ತು ನಾಟಕ ಇಲ್ವಾ? ಇವತ್ತು ನಾಟಕ ಇಲ್ಲ. ಹೌದಾ? ಮಂಜುಳಾ ನನ್ನ ವಿದ್ಯಾರ್ಥಿನಿ, ಮತ್ತೆ ನಾಟಕದ ದೊಡ್ಡ ಪಿಲಿ, ಮತ್ತೆ ಅನೇಕ ಸಿನಿಮಾಗಳೆಲ್ಲ ನಟಿಸಿದ್ದಾರೆ. ಮಂಜುಳಾ ಸರ್, ನಿಮ್ಮ ಜೊತೆ ಇರುವಂತ ಇಬ್ರು ಸರ್, ರವೀಂದ್ರ ಆಗ್ಲಿ, ಕುಮುದ ಬಾರ್ಕರು ಅಲ್ವಾ? ಇವರನ್ನ ನಾನು ನೋಡಿಕೊಂಡೇ ಬೆಳೆದವಳು. ಈಗ ರವೀಂದ್ರ ಒಂದು ಕತೆ ಹೇಳಿದ್ರು ನಾಟಕದ್ದು, ಅದನ್ನು ನಾನು ಬೇಕಾದಷ್ಟು ಸರ್ತಿ ಅದನ್ನು ಅನುಭವಿಸಿದ್ದೇನೆ ಅಂತದ್ದು. ನಾವು ಸತೀಶ್ ಸುರತ್ಕಲ್ ಅವರ ಜೊತೆ ನಾಟಕಗಳಿಗೆ ಹೋಗ್ತಾ ಇದ್ದದ್ದು ಹಾಡ್ಲಿಕ್ಕೆ. ಸೊ ಬೆಳಗ್ಗೆ ಆಗ್ತಾ ಇದ್ದದ್ದು, ಬರ್ತಿದ್ದದ್ದು, ಅವ್ರು ನಮ್ಮನ್ನ ರಿಸೀವ್ ಮಾಡ್ತಾ ಇದ್ದದ್ದು, ಇದೆಲ್ಲ ಯಾವ ಹಾಡು ಅಂತ ಗೊತ್ತಿಲ್ಲದೆ, ಯಾವ ಟ್ಯೂನ್ ಅಂತ ಗೊತ್ತಿಲ್ಲದೆ ಅಲ್ಲಿ ಹಾಡ್ಲಿಕ್ಕೆ ಕೂತದ್ದು ಎಲ್ಲವೂ ನೆನಪಾಗ್ತಾ ಉಂಟು. ಮತ್ತೆ ಕುಮುದ ಬಾರ್ಕರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಅವರನ್ನ ಬಹಳ ಇಷ್ಟಪಟ್ಟದ್ದು ಒರಿಯೋಡು ದೊರೆಯಸಲ್. ಆವಾಗ ನಾನು ಅವರನ್ನ ಮೆಚ್ಚಿದೆ. ಯಾಕಂದ್ರೆ ಇವಾಗ್ಲೂ ನನಗೆ ಆ ಪದ್ಯದ ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಅದರಲ್ಲಿ ಸುಂದರಿ ನೀನು ಆ ಟ್ಯೂನ್ ಇದೊಂದು ಡ್ಯೂಯೆಟ್ ಇತ್ತು ಅವರದ್ದು. ಅದನ್ನು ನಾನು ಬಹಳ ಇಷ್ಟಪಟ್ಟಿದ್ದೆ, ಅವರದ್ದು ಆ ಡ್ಯೂಯೆಟ್ ಸಾಂಗ್ ಅನ್ನ. ಮತ್ತೊಂದು ಇಂತ ಅವ್ರು ಸೈಕಲ್ ಅಲ್ಲಿ ಹೋಗುದು, ಬರ್ಪೆಪ್ಪ ಅಂತ ಹೇಳುದು, ಮಾಳಿಗೆ ಡೊಂಜಿ ಆಣು ತೂನಗ ಸೈಕಲ್ ಡೊಂಜಿ ಪೊಣ್ಣು ಪೋನಗ ಕಣ್ಣು ಲೈನು ಪಾಡೊಂದುಂಡು ಮನಸ್ಸು ಮೈಲು ಬಲ್ತೊಂದುಂಡು. ಅದನ್ನ ಈಗ ಸಹ ನಾನು ಮರೆಯುವುದಿಲ್ಲ ಹಾಡನ್ನು, ಮತ್ತೆ ಕುಮುದ ಅವರ ಆಕ್ಟಿಂಗ್ ಅನ್ನ. ಮತ್ತೆ ರವೀಂದ್ರ ಹಾಡಿನ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ. ಅವರನ್ನ ನಾನು ಯಾವತ್ತೂ ನೋಡ್ತೇನೆ, ಅವರ ಹಾಡನ್ನು ಮೆಚ್ಚಿದವಳು. ಬಹಳ ಅವರ ಇಬ್ಬರಲ್ಲೂ ನನಗೆ ಪ್ರೀತಿ ಇದೆ, ಅವರು ಒಂದು ಕಲಾರಾಧಕರಾಗಿ. ಇವತ್ತು ನಾಟಕ ಎಲ್ಲ ಒಳ್ಳೇದಾಯ್ತಾ? ಥ್ಯಾಂಕ್ ಯು. ಮಂಜುಳಾ ಅವರದ್ದು ಆಕ್ಟಿಂಗ್ ನಾನು ಮೆಚ್ಚಿದ್ದು ಪುದರ್ದೀತಿಜಿಯಲ್ಲಿ ಆ ಒಂದು ಹೆಂಡತಿಯ ರೋಲ್, ಅದು ಇವತ್ತು ಕೂಡ ರಂಜಿನಿ ಅದು ತಿಮ್ಮಪ್ಪುಲ ಮ್ಯಾಚ್ ಬಾಕ್ಸ್ ಕಟ್ನಲ್ಲ ಒಂದು ಅನ್ಎಜುಕೇಟೆಡ್ ಲೆಕ್ಕ ಬಿಹೇವ್ ಮಲ್ಪ. ಆ ಒಂದು ಡೈಲಾಗ್ ನಿಮ್ಮ ಪ್ರೆಸೆಂಟೇಷನ್ ಅಲ್ಲ ಇವತ್ತಿಗೂ ಕಣ್ಮುಂದೆ ಉಂಟು. ಹಾಗೆ ಫ್ಯಾಂಟಾಸ್ಟಿಕ್ ಅದು ನಾಟಕ. ನಾನು ಮೆಚ್ಚಿದ ನಾಟಕ ಇವತ್ತಿಗೂ ಇದ್ರು ಸಹ ನಾನು ಆ ನಾಟಕ ನೋಡ್ಲಿಕ್ಕೆ ಉಂಟು. ಈಗ ಮಂಜುಳಾ ಅವರು ಬೇರೆ ನಾಟಕಗಳಲ್ಲಿ ವರ್ಕ್ ಮಾಡ್ತಾರೆ. ಹೌದು. ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮ್ಮ ಮನು ಇಡ್ಯರ ತಿರ್ಸಂಕು ನಾಟಕ, ಅಮಾಸ್ಯ, ಪಲ್ಲೆಂಕಿತ ಮುಂತಾದ ನಾಟಕಗಳಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಬಲಿ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಅವತ್ತು ಕೂಡ ಒಬ್ಬರು ಒಳ್ಳೆ ಕಲಾವಿದೆ, ಒಳ್ಳೆ ಕಲಾವಿದೆ. ಮತ್ತೆ ಸಿನಿಮಾದಲ್ಲಿ ಕೂಡ ತುಂಬಾ ಸಿನಿಮಾ ಮಾಡಿದ್ದಾರೆ. ನಮ್ಮ ಗೋವಿಂದಾಸನ ಸ್ಟೂಡೆಂಟ್. ಹೌದು. ಹಾಗಾಗಿ ಥ್ಯಾಂಕ್ಸ್ ಮಗ, ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಮಾತನಾಡಿದ್ದೀರಿ. ನಾನು ಅವ್ರ ಹತ್ರ ಕೇಳಿಲ್ಲ. ಈಗ ನಿಮ್ಮ ಯಾರು ಈ ವಸಂತಮ್ಮಿನವರ ಅಲ್ಲಿದ್ದರು ಇವರು, ಅಂದ್ರೆ ಅವರು ತುಂಬಾ ಅವಕಾಶಗಳನ್ನ ಒಂದು ಪ್ರೇರಣೆ ಕೊಟ್ಟವರು ಯಾರು ಅಂತ ಎಂಬ ಪ್ರಶ್ನೆ ನಿಮ್ದು. ಹೌದು. ಅದೇ ನಮ್ಮ ನಾಟಕದ ಬದುಕಿಗೆ ಎಂಟ್ರಿ ಆಗ್ಲಿಕ್ಕೆ ಮತ್ತು ಇನ್ಸ್ಪಿರೇಷನ್ ಯಾರು ಅಂತೇಳಿ ಗುರುಗಳಂತೆ ವಸಂತ ಅಮೀನ್ ಅಂತ ಹೇಳಿದ್ದೀರಿ. ವಸಂತ್ ಅಮೀನ್, ಹೌದು, ಡೈರೆಕ್ಷನ್ ಮಾಡಿ. ಮತ್ತೆ ನಾನು 2-3 ಬೇರೆ ಬೇರೆ ನಾಟಕದಲ್ಲಿ ಆಕ್ಟ್ ಮಾಡಿದ್ದೇನೆ ಸರ್. ತುಂಬ ಶೋ ಆದದಂದ್ರೆ ಒಂದು ಚಕ್ರವ್ಯೂಹ, ಅದು ಆಗಿತ್ತು. ಮತ್ತೊಂದು ವಸಂತ್ ಕದ್ರಿದೊಂದು ಇವರದು ರಮಾನಂದ ಚೂರಿಯರದು ಊರೆಲ್ಲ ಹೇಳ್ಬೇಡಿ, ಅದು ತುಳುವಿಗೆ ಅವರು ಇದು ಮಾಡಿದೆ ವಸಂತ್ ಕದ್ರಿ. ಅದು ಮೋಲ್ದಾನೆ ಮುಪ್ಪತ್ತಾಜಿ ಅಂತ, ಅದು ಸಹ ತುಂಬ ಶೋ ಆಗಿತ್ತು. ಅದು ಸಹ ನಾನು ತುಂಬ ಮಾಡಿದ್ದೆ ಅಂತ ನಾಟಕದಲ್ಲಿ. ರವಿ ಗುರುಕುಲ್ ಮಲ್ಲ ಗುರುಕುಲ್ ಎಂಕ ಗುರುಕುಲ್ ನಕುಲ್ ಮಸ್ತ್ ಜನ ಉಲ್ಲೇರು ಒಂಜಿ ರಡ್ಡು ಬುಜಿ ಬುದರ್ ಬನ್ಲೆ ಐಟ್ ಈ ನೆನಪು ಜೀವನ ಅಪಗ ಎಂಚ ಪನ್ನಗ
ಆರ್ಕೆಸ್ಟ್ರಾಗೆ ಬರಡು ನಾನು ಒಂದು 10 ವರ್ಷ ನಾಟಕೋಡು ಅನುಭವ ಇಪ್ಪೋಡು ಅಂದ ಎಡ್ಡೆ ಸಿಂಗರ್ ಪನ್ಪಿನ ಪುದರ್ ಬರಡು ಐದು ಬೊಕ್ಕ ಅಕ್ಕಲಿಗೆ ಎಕ್ಸ್ಪೀರಿಯನ್ಸ್ ಇಜ್ ಮಾರೆ ಬುಡ್ಚಿ ಮಾರೆ ಅಥವಾ ಒಂಜಿ ಪದ್ಯರ ಅವಕಾಶ ಕೊರಲಿ ಅಂತ ಹೀಗೆ ಬಂದವರು ಸುಮಾರು ಕಡೆ ಒಂದು ಸ್ಟೇಜಿಗೆ ಒಂದು ಆಡ್ಲಿಕ್ಕೆ ಒಂದು ಕೊಡಿ ಅಂತ. ನಾವೆಲ್ಲ ನಾಟಕದ ಕಲಾವಿದರು ಅಂತ, ನಾಟಕಕ್ಕೆ ಹಾಡುವವರು ಅಂತ, ಅಷ್ಟು ಅಂತ ಹಾಗೆ. ಆಗ ಅಷ್ಟು ಕಷ್ಟ ಇತ್ತು. ಹೌದಾ? ಈಗ ಎಷ್ಟು ಸುಲಭ ಉಂಟು. ಮತ್ತೆ ಹೆಂಗಲ್ಲ ಸಿಂಗರ್ ಉಳ್ಳೇರು ನಮ್ಮದು ಟೀಮ್ ಬುಕ್ ಮಾಡ್ತಾರೆ, ಹೆಂಗ ಸಿಂಗರ್ ಉಳ್ಳೇರು ಕ್ಲಬ್ ದಾರೆ ಅದೇ ಒಂದು ಪದ್ಯ ಬರಲ್ಲ, ಸುಲಭ ಆಯ್ತು, ವೆರಿ ಈಸಿ ಅಲ್ವಾ. ನಾವು ಆ ವೇದಿಕೆಗೆ ದೊಡ್ಡ ವೇದಿಕೆಗೆ ಹೋಗ್ಬೇಕಾದ್ರೆ 15 ವರ್ಷ ತಪಸ್ ಮಾಡಿದೆವು ಅಲ್ವಾ. 15 ವರ್ಷದ ನಂತರ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಒಂದು, ಅಷ್ಟು ಕಷ್ಟ ಇತ್ತಾಗ. ಹೌದೌದು, ಗೊತ್ತಾಯ್ತಾ. ಹಾಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಆವಾಗ ಹಾಡುಗಾರರು ಕುಮತಕ್ಕನಿಗೆ ಗೊತ್ತಿರಬಹುದು. ರಾಜ್ಕುಮಾರ್ ಅಂತ ಹೇಳಿದ್ರೆ ರಾಜ್ಕುಮಾರ್ದೇ ಹಾಡುವವರು, ಅದೇ ವಾಯ್ಸಲ್ಲಿ ಹಾಡುವವರು ಬೇಕು. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತರ ಹಾಡುವವರು, ಮೊಹಮ್ಮದ್ ರಫಿ ತರ ಇರಬೇಕು ವಾಯ್ಸ್, ಕಿಶೋರ್ ಕುಮಾರ್ ತರ ಇರಬೇಕು. ಈ ಕ್ರೇಜ್ ಇದ್ದ ಕಾಲ ಅದು ಅಲ್ವಾ. ಈಗ ಅದೆಲ್ಲ ಯಾವ್ದು ಬೇಡ, ಅವನು ಒಳ್ಳೆ ಹಾಡಿದ್ರೆ ಅವನೇ ವಾಯ್ಸಲ್ಲಿ ಹಾಡಿದ್ರೆ ಅದನ್ನ ಅಷ್ಟೇ. ನಿಮ್ಮ ಯಾವುದೇ ವಾಯ್ಸ್ಗಳನ್ನ ಬೂಸ್ಟ್ ಕೊಡುವಂಥದ್ದು ಇನ್ಸ್ಟ್ರೂಮೆಂಟ್. ಈಗ ನಾವು ನೋಡಿ 1 ಪೈಸೆ 2 ಪೈಸೆ 3 ಪೈಸೆ 5 ಪೈಸೆಯಿಂದ ಹಿಡಿದು ಹುಟ್ಟಿದವರು ನಾವು. ಮೊಬೈಲ್ ಇಲ್ಲದೆ ಟೇಪ್ ರೆಕಾರ್ಡರ್ ಮತ್ತೆ ಸಣ್ಣದು ಎಂತ ಹೇಳ್ತಾರೆ ಅದಕ್ಕೆ, ಕ್ಯಾಸೆಟ್ ರೆಕಾರ್ಡರ್, ಅದರಲ್ಲಿ ಫಾರ್ವರ್ಡ್ ರಿವೈಂಡ್ ಮಾಡಿ ಪದ್ಯ ಕಲಿತು, ಟೇಪ್ ರೆಕಾರ್ಡರ್, ಪಾಕೆಟ್ ರೆಕಾರ್ಡರ್ ಅದರಲ್ಲಿ ಕಲಿತು ಅದನ್ನು ನಮ್ಮ ಗೋಕುಲ್ ಮಾರ್ಕೆಟ್ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಅವರ ಹತ್ರ ರೆಕಾರ್ಡ್ ಮಾಡಿಸಿ 90 ಇದರಲ್ಲಿ ಒಂದು ತಕೊಂಡು ಅದರಲ್ಲಿ ಪದ್ಯ ಹಾಕಿ ಮನೆಗೆ ಬಂದು ಫಾರ್ವರ್ಡ್ ರಿವೈಂಡ್ ಮಾಡಿ ಬರೆದು ಕೇಳಿ ಆ ಕಾಲ. ಈಗ ನಾವು ಯಾವ ಕಾಲದಲ್ಲಿ ಇದ್ದೇವೆ? ಈಗ ಡಿಜಿಟಲ್, ಈಗ ಎಲ್ಲ ಮೊಬೈಲ್ ಅಲ್ಲಿ ಸಿಗ್ತದೆ ಅಲ್ವಾ. ಆ ಒಂದು ಗ್ಯಾಪ್ ಹೇಳಿದ್ ಜನರೇಷನ್ ಎಷ್ಟು ಬೇಗ ಎಷ್ಟು ಚೇಂಜ್ ಆಯ್ತು ಅಲ್ವಾ. ನನಗೆ ನೀವು ಹೇಳಿದಾಗೆ ಅಕ್ಕ ನನಗೆ ತುಂಬಾ ಸಪೋರ್ಟ್ ಇತ್ತು. ನಂದು ಶಾರದಾ ಹೌದೌದೌದು, ಡ್ರಾಮಾಕ್ಕೆಲ್ಲ ಹೋದ್ರು ಅವಳೇ ನನಗೆ ತುಂಬಾ ಇದು ಮಾಡ್ತಿದ್ಲು. ಹೌದೌದು, ನನಗೆ ಮೇಕಪ್ ಮಾಡಿದವಳು, ಹೇರ್ ಸ್ಟೈಲ್ ಮಾಡಿದವಳು, ನಾಟಕದಲ್ಲಿ ತುಂಬಾ ಅವರು ಸಪೋರ್ಟ್ ಇದ್ಲು. ತುಂಬಾ ನಾವೊಂದು ಒಟ್ಟಿಗೆ ಹೋಗ್ತಿದ್ದೇವಲ್ಲ. ನನಗೆ ಒಂದು ನೆನಪು ರವಿ, ಕುಮುದ ಬಾರ್ಕೂರು ವೀಣಾ ಬಾರ್ಕೂರು ಒಂದು ಸ್ಟೇಜಿಗೆ ಬಂದ್ರೆ ಜಿಗ್ ಅಂತ ಲೆಕ್ಕ. ಹೌದಾ, ಆಗಿನ ಕಾಲದಲ್ಲಿ ಇನ್ನು ಕುಮುದ ಬರ್ತೀರಿಗೆ, ಇನ್ನು ವೀಣಾ ಬಾರ್ಕೂರು ಬರ್ತೀರಿಗೆ ಅಂದ್ರೆ ಅಷ್ಟು ಅವ್ರಿಗೊಂದು ಹೆಸರಿತ್ತು ಆ ಸಂದರ್ಭ. ನಾನು ಶಾರದಾ ಬಾರ್ಕೂರ್ ಒಟ್ಟಿಗೆ ಹಾಡಿದ್ದೇನೆ, ವೀಣಾ ಬಾರ್ಕೂರ್ ಒಟ್ಟಿಗೆ ಹಾಡಿದ್ದೇನೆ, ಇವರೊಟ್ಟಿಗೆ ಮಾತ್ರ ಹಾಡಿದ್ದು. ಹಾಗೆ ನೀವು ಇನ್ಸ್ಪಿರೇಷನ್ ಅಂತ ಕೇಳಿದ್ರಿ, SP ಅವರು ಹಾಡು ಕೇಳುವಾಗ ನಾನು SP ಆಗಿ ಆಡ್ಬೇಕು ಅಂತ, ಅದೊಂದು ಇನ್ಸ್ಪಿರೇಷನ್. ರಾಜ್ಕುಮಾರ್ ನೈಟ್ ಆಗಿತ್ತು ಇಲ್ಲಿ ಪೊಲೀಸ್ ರೋಡ್ ಅಲ್ಲಿ, ಆಗ ಅದ್ ನೋಡಿ ನಾನು ರಾಜ್ಕುಮಾರ್ ತರ ಹಾಡ್ಬೇಕು ಅಂತ. ಹಾಗೆ ಬೇರೆ ಬೇರೆ ಎಲ್ಲರೂ ಇನ್ಸ್ಪಿರೇಷನ್ ನಮಗೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಕಡೆಗೆ ಈ ಆರ್ಕೆಸ್ಟ್ರಾ ಕೂಡ ಬೇಕು, ಆದರೆ ಈ ಭಜನ್ಸ್ ಮತ್ತು ಈ ದಾಸರ ಪದಗಳು ಕೂಡ ಬೇಕೆಂಬ ಒಂದು ನಿಟ್ಟಿನಲ್ಲಿ ನಾನು ಸ್ವಲ್ಪ ಅದರ ಬಗ್ಗೆ ಡೀಪ್ ಆಗಿ ಹೋದಾಗ ನನಗೆ ವಿದ್ಯಾಭೂಷಣರು, ನರಸಿಂಹನಾಯ್ಕ ಪುತ್ತೂರು, ಶಂಕರ ಶಾನ್ಭೋಗ್ ಇವರೆಲ್ಲ ನಮಗೆ ಇನ್ಸ್ಪಿರೇಷನ್ ಆದರು. ಸೊ ಅದರಲ್ಲಿ ನಾನು ಆ ಥರವಾಗಿ ಸಹ ನಾನು ತುಂಬ ಕೆಲಸ ಮಾಡಿದ್ದೇನೆ. ಹೌದಲ್ಲ. ಹಾಗೆ ಈಗ ಅಂದರೆ ಒಂದು ಸಂಗೀತ ಹೇಳಿದರೆ ಒಂದು ಊಟದ ಹಾಗೆ ಇರಬೇಕು, ಉಪ್ಪಿನಿಂದ ಉಪ್ಪಿನಕಾಯಿಯಿಂದ ಹಿಡಿದು ಪಾಯಸದವರೆಗೆ ಅದು ಬೇಕು ಅಂತೇಳಿ ನನ್ನ ಒಂದು ಸಂಪ್ರದಾಯ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕಾದ್ದು, ಆಗಿನ ಕಾಲದ ಸಂಭಾವನೆ ಮತ್ತು ಈಗಿನ ಕಾಲದ ಸಂಭಾವನೆ ಎಷ್ಟು ವ್ಯತ್ಯಾಸ ಏತಿ ಎತ್ತುವಾಸಿ ಉಂಟು. ಇರಡೆ ಕೇಳಿ ಅಲ್ಲ ಇತ್ತ ಮೇರೊಜ್ಜಿ ಕಲಾಜೀವನ ನೋಡಿದ್ರೆ ಬರಿಕು ಬೈತೀರಿ, ಅಜ್ಜಿ ನೀರು ಪರೋಡ. ನಾನು ಫಸ್ಟ್ ಹಾಡಿದ್ದು ನವೀನ್ ಪ್ರವೀಣ್ ಅಲ್ಲಿ, ಅದು ಕುದ್ರೋಳಿಯಲ್ಲಿ ಆರ್ಕೆಸ್ಟ್ರಾ ಫಸ್ಟ್ ಆದದ್ದು. 30 ರೂಪಾಯಿ ಕೊಟ್ರು ಆಗ 30 ರೂಪಾಯಿ. ಅದು ನಮ್ಗೆ ತುಂಬಾ ದೊಡ್ಡ, 30 ರೂಪಾಯಿ ಅದು ತಕೊಂಡು ನಮ್ಗೆ ತುಂಬಾ ಖುಷಿ ಆಯ್ತು, ನನಗೆ ಸಹ ವಿನಾನಿಗೆ ಸಹ. 30 ರೂಪಾಯಿ ಇಷ್ಟು ನಾವು ಇಷ್ಟು ಸಣ್ಣ ಏಜ್ 15 ವರ್ಷಕ್ಕೆ ದುಡಿದ್ದೇವೆ ಹೇಳಿ, ಅದುವೇ ಮುಂದುವರಿತದೆ. ಈಗ ಎಷ್ಟು ನಂಗೆ ಗೊತ್ತು, ಅದರ ವ್ಯಾಲ್ಯೂ ಈಗ 3,000 30 ರೂಪಾಯಿ ಕೊಟ್ಟು ನಾನು ಹಾಡಿದ್ದು. ಇವ್ರು ನನಗೆ ಸೀನಿಯರ್, ನನಗೆ ಫಸ್ಟ್ ನೀವೆಲ್ಲ ಕರೆದಾಗ ನನಗೆ 75 ರೂಪಾಯಿ. 75 ಹಂಗಂದ್ರೆ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಅನೇಕ ನಾಟಕಗಳಿಗೆ ನಾನು ಒಬ್ಬ ಡೈರೆಕ್ಟರ್ ಆಗಿ ಹೋಗಿದ್ರೆ ಅಲ್ಲಿ ಪೇಮೆಂಟ್ ಆಗುವಾಗ ಮಾಸ್ಟರ್ ಚುರ್ಲಿಪ್ಪುಲಿ ಅಂತ ಹೇಳುದು, ಅದು ಚೌಕಾಸಿ ಮಾಡ್ಲಿಕ್ಕೆ ಮಾಸ್ಟರ್ ಮ್ಯೂಸಿಕ್ ಸಟ್ ಬಂದಿನಿ ಅನ್ನತ್ತ ಮಾಸ್ಟರ್ ಲಿಪ್ಪುಲಿ ಅಂತ ಕಾಸ್ಕೋರ ಮಾಸ್ಟರ್ ಒತ್ತೆ ಕಡಿಮೆ ಮೇಲೆ ಪರ್ಪನ್ಲೆ ಒತ್ತೆ ಕಡಿಮೆ ಮೇಲೆ ಪರ್ಪನ್ಲೆ ಬಕ್ಕಾಗಿ ದಾದ ಮಲ್ಪುಡು ಮ್ಯೂಸಿಕ್ ಲೈಕ್ ಆಗ್ತದೆ, ಮ್ಯೂಸಿಕ್ ಪೊರ್ಲ ಆಗ್ತದೆ ಬರ್ಪೋರ್ಸಲ್ಲಿ ಇರೇಗೆ ಓಪನ್ ಡೈಲಾಗ್ ಬರ್ಪೋರ್ಸಲ್ಲ ನಿಕುಲೆ ಇಜ್ಜತ್ ಮಾತ್ರ ಒಂಚೂರು ಕಲೆಕ್ಷನ್ ಆತ ಗೀಸ ಅಂತ ಹೇಳ್ಕೊಂಡು ಅದನ್ನು ತುಂಬಾ ಉಂಟು. ಇತ್ತೀಚಿನ ದಿನಗಳಲ್ಲಿ ಅದ ಕಾಮನ್ ಡೈಲಾಗ್ ನೆಗಲಿಕ್ಕೆ ಬರ್ತದೆ. ಈ ಸರ್ತಿ ನೆಕ್ಸ್ಟ್ ಇಯರ್ ನಿಕ್ಲಿ ಪಂಡಿರೇಟ್ ಪುನಃ ನೆಕ್ಸ್ಟ್ ಇಯರ್ ಹಾಗೆ ಅದೇ
ನೀವು ಹೆಚ್ಚು ಸಂಭಾವನೆ ಪಡೆದದಾದ್ರೆ ಎಲ್ಲಿ ಕುಮುದ ನಿಮ್ಮ ಕಲಾ ಜೀವನ? ಹೊರಗೆ ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ದಲ್ಲ ಮುಂಚೆ, ಅಮೌಂಟ್ ತುಂಬಾ ಕೊಡ್ತಿದ್ರು, ಮತ್ತೆ ಹೋಗುದು ಬರುದೆಲ್ಲ ಅವರೇ ನೋಡಿಕೊಳ್ತಿರಲ್ಲ. ಆ ಟೈಮಿಗೆ ಇಷ್ಟು 400-500 ರೂಪಾಯಿ ಇರ್ಬೋದೇನೋ, ಆಗ 500 ರೂಪಾಯಿ ಇರ್ಬೋದು. ಹೌದು 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 ಹೌದು. ಅದು ಇರ್ಲಿ ಆ ಒಂದು ಕಾಲದಲ್ಲಿ ರವಿಯನ್ನು ನಾನು ಸತ್ಯ ಹೇಳ್ತೇನೆ, ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ 75 ರೂಪಾಯಿ ಕೊಟ್ಟರೆ ನನಗೆ ಈಗ ನೆನಪಾಯ್ತು. ಅವ್ರು ಹೇಳಿದಾಗ ರವಿ ಒಂದು ಎಲ್ಲಿಗೆಲ್ಲ ಕಾಣಿಕೆ ನನಗೆ 21 ಅಂತ ಹೇಳಿ ಕೊಟ್ಟದ್ದು ಕೂಡ ನೆನಪುಟ್ಟು ನನಗೆ. ಇದು ನಮ್ಮ ಕಲಾ ಜೀವನದ ಬದುಕು ನೋಡಿ. ಒಬ್ಬ ನಿರ್ದೇಶಕನಾಗಿರ್ಲಿ, ಹಾಡುಗಾರನಾಗಿರ್ಲಿ, ಕಲಾವಿದನಾಗಿರ್ಲಿ, ಆಗ ಸಂಭಾವನೆ ಮುಖ್ಯ ಇರಲಿಲ್ಲ, ಒಂದು ಒಡಂಬಡಿಕೆ, ಒಂದು ಪ್ರೀತಿ. ಅದಕ್ಕಿಂತ ವೇದಿಕೆ ಯಾನದ ಮಲ್ಪುಡ ಬಂದಿನ ಒಂಜಿ ತುಡಿತ ಅವು ಮಾತ ಇತ್ತದೆ. ಇತ್ತೆ ಅಂಚಪುರದಲ್ಲಿ ಪರಸ್ಪರ ಕಲಾವಿದರ ನಡುವೆ ಪ್ರೀತಿ ಬಾಂಧವ ಇಜ್ಜಿ ಬಂಡ ಉಲಯದ ಕೋಣೆ ಹಿಡಿದು ಪಾತ್ರೆ ಹೊಡೆದು ನೆನಪಿದ ಕೋಣೆ ಹಿಡಿದು ಫೋನ್ ಮಗನ್ ಲೆಪ್ಪೋನು ಫೋನ್ ಆ ನಮ್ಮನೆದ ಕಾಲಘಟ್ಟ ಮಾತ್ರ ನಮಗೆ ಇರ್ತದ. ನಮ್ಮ ದುಂಬ ನಮ್ಮ ಗಾಡಿ ಫೋನ್ ಇತ್ತಂದ್ರೆ ಏರ್ಲ ಗಾಡಿ ಅಂಕಲ್ ಫ್ರೆಂಡ್ಸ್ ಎದುರು ಬತ್ತಂಡ ಉಂತಾದು ಬಕ ಎಂಚವಲ್ಲರದ ಅದ ವಿಷಯ ಕೀ ಆಫ್ ಮಾಡ್ತದೆ ಎಂಚವಲ್ಲರು ಅಂಚೆ ಓಡ ಬೋಪಿನಿ ದಾದ ವಿಷಯ ಇತ್ತಕ್ಕೇನು ಐದು ಪಕ್ಕದಾದ ಅಂಡೆ ಇಡಗೆ ಬರ್ತಾನೆ ಬರ್ಪೆ ಪೋಪಿನಿ ಗಾಡಿ ಆಫ್ ಮಾಡಿ ಬರಜ್ಜಿ ಬರ್ಪೆ ಅದು ಇತ್ತೆ ಅವಲ ಅಜ್ಜಿ ಒಂಜಿ ಹಾರ್ನ್ ಮಾತ್ರ ಕೀ ಕೀ ಆಂಡ್ ಅಕಲ ಅಕಲ ಬೇಲೆ ಇರಕ್ಕೆ ಟೈಮ್ ಇಜ್ಜಿ ಟೈಮ್ ಇಜ್ಜಿ ರವಿ ಈರ್ ಮಸ್ತ್ ಖುಷಿ ಪಡೆಯನ ದಿನವು ಈರ್ನ ಲೈಫ್ ಫುಡ್ ಯಾನ್ ಖುಷಿ ಪಡೆಯ ಸಂಗೀತ ಕ್ಷೇತ್ರಡೆ ಮಸ್ತ್ ಖುಷಿ ಆತನೆ ಅಂಚಿನ ಮಸ್ತ್ ಮಸ್ತ್ ನಾನು ಒಂದೆರಡು ಬಲ್ಲೆ ಅನುಭವಗಳು ಹೌದು ಮೇಡಮ್ ಎರಡೆಲ್ಲ ಕೇನು ಅದಕ್ಕೆ ನೆನಪಿತ್ತನ ಪನ್ನಡ ಬಗ್ಗೆ ಆಲೋಚನೆ ಮಾಡ್ತಾ ನಾನು ಅಂದ್ರೆ ಸರ್ ಖುಷಿ ಅಂದ್ರೆ ಒಂದು ಅದು ಕೇಂದ್ರ ನಾಟಕ ಆಯ್ತಲ್ಲ ಅಬುದಾಬಿಯಲ್ಲಿ, ಅದು ಆಗ ನಮ್ಗೆ ಹತ್ರ ಪಾಸ್ಪೋರ್ಟ್ ಎಂತೂ ಇಲ್ಲ, ವಿಜಿ ಪಾಲ್ ಬಂದದ್ದು ಕೇಳಲಿಕ್ಕೆ. ಹೌದು ಆಗ ಹೌದೌದು ನೆನ್ಪು ಮಾಡಬೇಕು. ಆಗ ಮನೆಗೆ ಬರುವಾಗ ಹೊರಗೆ ನಾಟಕ ಹೇಳಿದ್ರು ಪಪ್ಪ ಹೇಳಿದ್ರು ನನಗೆ. ಆಗ ಹೊರಗೆ ಹೋಗುದು ಪ್ಲೇನೇ ನಾವು ಕೂತ್ಕೊಳ್ಳಿಲ್ಲ, ಪ್ಲೇನಲ್ಲಿ ಹೋಗುದು ಹೊರಗಿನ ದೇಶಕ್ಕೆ ಹೋಗುದು ಹೇಳುವಾಗ ಅದೊಂದು ತುಂಬಾ ಖುಷಿ ಸಹ ಆಯ್ತು ಅಂತ. ನಾವು 5 ಮಂದಿ ಹೋದದ್ದು ಸಲ್ಲಿಗೆ ಅಂತ, ಅದು ತುಂಬಾ ಖುಷಿ ಪಟ್ಟದು. ಮತ್ತೊಂದು ಇದು ಒರಿಯೋಡ ಕಂಟಿನ್ಯೂ ನಾಟಕ ಕಂಟಿನ್ಯೂ, ಅದು ನಾನಿದ್ದೆ ಅವರದ್ದು. ಅದು ಮತ್ತೆ 1 ನಿಮಿಷ ಅದರಲ್ಲೂ ಅದು ಸೊಳ್ಳೆ ಮೊದಲು ನಾಟಕ ಮತ್ತೆ ಬಂದದಲ್ಲ 1 ನಿಮಿಷ. ಫಸ್ಟ್ ಬಂದದ್ದು, ಆನಂತರ ಒರಿಯಾಡ್ತಾರೆ ಅಸಲು ನನಗೆ ಸರಿ ನೆನಪುಂಟು. ನನಗೆ ಕುಡಿಯಲು ಬೇರೆ ಹೊಡೆದು ಗಂಟೆ ತಾಂಡಿ ಯಾರದು ಅವ್ರದ್ದೆಲ್ಲ ಅವು ಕಾಪಿಗಾಡಿ 1 ನಿಮಿಷದಲ್ಲಿ ನಾನು ಮಾಡಿ 1 ನಿಮಿಷದಲ್ಲಿ 1 ನಿಮಿಷ ವಿಜಯಣ್ಣನ ಒಂದು ಇದು ಅದು ಚೇಂಜ್ ಆದಂತ. ಓದಿಂದ ಬಂದ್ರೆ ಅದು ಕೊಡಿಯಲ್ ಮೇಲೆ ಇದ್ದಂತ ಲೆಕ್ಕ. 1 ನಿಮಿಷ ಒರಿಮಾಗಿ ಒರಿಯ ಇಂಚಿನ ಪುರ. ರವಿ, ಈಗ ನಾವು ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ನಾನು ಈಗ ಕೇಳಬೇಕಾದ್ದು, ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಮಗೊಂದು ನಮ್ಮ ಟಿವಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಿ ಅಂತ ಹೇಳಿ. ಒಂದು ನಾನು ಹೇಳುದು ನಿಮಗೆ ನನ್ನ ಸಂತೋಷದ ಕ್ಷಣ ಯಾವುದು ಅಂತ ಹೇಳಿ, ಅದು ಓಮ್ ಫಿಲ್ಮ್ 100 ದಿವಸ ಆದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು. ಅವರಿಗೆ ಡಿನ್ನರ್ ಇಲ್ಲಿ ಮಂಜೂರನಲ್ಲಿ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ನಾವೆಲ್ಲ ಹಾಡ್ಲಿಕ್ಕೆ, ಅವರಿಗೆ ಎಂಟರ್ಟೈನ್ ಮಾಡ್ಲಿಕ್ಕೆ ರಾಜ್ಕುಮಾರ್ ಜೊತೆ ನಾವು ಹಾಡಿದ್ದು. ಅಂದ್ರೆ ಅದೇ ಮೈಕ್ ಅದೇ ಕೇಬಲ್ ತಗೊಂಡು ನಾನು, ಅವರು ಗಂಧದ ಗುಡಿ ಹಾಡಿದ್ರು, ಆಕಾಶವೇ ಹಾಡಿದ್ರು, ಮತ್ತೆ ಓಮ್ ಫಿಲ್ಮ್ ಇದು ಹಾಡು ಹಾಡಿದ್ರು, ನಾನೊಂದು ಹಾಡು ಹಾಡಿದ್ದೆ. ಆವಾಗ ಹಮ್ ಆಪ್ಕೆ ಹೇ ಕೌನ್, ಹಿಂದಿಯ ಸ್ವಲ್ಪ ಇಲ್ಲಿ ಜಾಸ್ತಿ. ಹಾ, ಪಹಲಾ ಪಹಲಾ ಪ್ಯಾರ್ ಹೈ, ಪಹಲಿ ಪಹಲಿ ಬಾರ್ ಹೈ, ಆ ಸಾಂಗ್. ಅದು ರಾಜ್ಕುಮಾರ್ ಅವರು ಹೋಗಿ ನಾನು ಅವರದ್ದು ಕಾಲಿಡಿದೆ. ನೀವು ನಿಮ್ಮ ಧ್ವನಿ SP ಅವರ ಹಾಗೆ, SP ಅವರ ಹಾಡಿಗೆ ಒಳ್ಳೆ ಹೋಲ್ತದೆ, ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿ. ಕ್ಯಾಮರಾ ಇಲ್ಲ ಆಗ, ಮೊಬೈಲ್ ಇಲ್ಲ, ಫೋಟೋ ತೆಗೆದು. ಆಮೇಲೆ SP ಅವರು ವಿಜಯಣ್ಣನವರ ಒರಿಯರ್ದೊರೆನ ಅಸಲ್ಗೆ ನಾಟಕಕ್ಕೆ ಮತ್ತೆ ಅದಕ್ಕೆ ನಾನು ಟ್ರ್ಯಾಕ್ ಹಾಡ್ಲಿಕ್ಕೆ ಹೋಗಿದ್ದೆ ಬೆಂಗಳೂರಿಗೆ. ಹೌದು, ಅಂದ್ರೆ ಅದನ್ನು ಹಾಡ್ಲಿಕ್ಕೆ SPB ಅವರು ಅದು ನನ್ನ ಟ್ರ್ಯಾಕ್ ಕೇಳಿ ಅವರು ಅದರ ಫೋಟೋ ಉಂಟು ನನ್ನ ಹತ್ರ. ನನ್ನ ಟ್ರ್ಯಾಕ್ ಕೇಳಿ ಚೆನ್ನಾಗಿ ಟ್ರ್ಯಾಕ್ ಹಾಡಿದ್ದಾರೆ, ಮುಂದೆ ಒಳ್ಳೆ ಗಾಯಕ ಆಗುವ ಲಕ್ಷಣ ಉಂಟು ಇವರಿಗೆ, ದೇವರು ಒಳ್ಳೇದು ಮಾಡ್ಲಪ್ಪ ಅಂತೇಳಿ. ಅದು ಎರಡು ನನ್ನ ಸಂತಸದ ಕ್ಷಣ. ಮತ್ತೆ ತುಂಬಾ ಸಂತೋಷದೇ ಸರ್. ಈಗ ನಾನು ಹೇಳಿದ್ದು, ನಾನಂದ್ರೆ ಎಲ್ಲ ನಾಟಕ ಕ್ಲಬ್ನವರೆಲ್ಲರಿಗೂ ಹೋದವರಿಗೆಲ್ಲರಿಗೂ ನಾನು ಅಷ್ಟು ತುಂಬ ಒಂದು
ಪ್ರೀತಿಯಿಂದ ಎಲ್ಲರೂ ನನ್ನನ್ನು ನೋಡ್ತಿದ್ರು. ಒಂದು ಗ್ರೂಪಲ್ಲಿ ಅಂದ್ರೆ ಒಂದು ಫ್ಯಾಮಿಲಿ ಅವರ ಒಂದು ಮುಖ್ಯ ಕಾರಣ ಒಂದು ಹೆಣ್ಣು ಹುಡುಗಿ. ಹೌದು, ತುಂಬಾ ಜಾಗ್ರತೆ, ತುಂಬಾ ಗ್ರೂಪ್ನ ಒಂದು ತಮಾಷೆ ಅದು ಇದು ಹೇಳೋ ಒಂದು ಒಳ್ಳೆ ಅದನ್ನ ನೋಡಿದ್ದಾರೆ. ಎಲ್ಲರಿಗೂ ನಾನು ಇದರ ಮುಖಾಂತರ ಧನ್ಯವಾದ ಸಹ ಹೇಳ್ತೇನೆ. ದುಃಖಕರವಾದಂತ ವಿಷಯ ಯಾವ್ದಾದ್ರು ಉಂಟಾ? ಚಿಕ್ಕದಾಗಿ ಹೇಳಿ, ನಮ್ಮ ಟೈಮ್ ಆಯ್ತು. ದುಃಖಕರ ಅಂದ್ರೆ ಅದೇ, ನಂದು ಗಂಡ ಒಂದು ಬೇಗ ತೀರಿ ಹೋದ್ರು. ಅದು ತುಂಬಾ ಆ ಟೈಮ್ ಸ್ವಲ್ಪ ದುಃಖ ಲೈಫಲ್ಲಿ ನಂದು ದುಃಖ ಅದೇ ಎದುರಿಸಿದೆ ನಾನು, ತುಂಬಾ ಎದುರಿಸಿದೆ. ಹೌದು, ತುಂಬಾ ಇವಾಗ ಹೇಳಿದಿರಲ್ಲ 2000ಕ್ಕಿಂತ ಹೆಚ್ಚು ಕನೆಕ್ಷನ್ ಕೈಯಲ್ಲಿತ್ತು. ಹಾಗಾಗಿ ಮಕ್ಕಳ ಸಾಕ್ಲಿಕ್ಕಾಯ್ತು, ಬದುಕು ಸಾಗಿಸಲಿಕ್ಕೆ ತುಂಬಾ ಹೌದು, ಅಷ್ಟು ಧೈರ್ಯದಿಂದ ನಿಂತಿದ್ದೀರ. ಅಷ್ಟು ಧೈರ್ಯದಲ್ಲಿ ನಿಂತು ಆ ನಾಟಕವೂ ಕಾರಣ ಆಯ್ತು, ನಿಮ್ಮ ಮ್ಯೂಸಿಕ್ ಕೂಡ ಕಾರಣ ಆಯ್ತು. ಅದೆಲ್ಲ ಧೈರ್ಯವೇ ಅದೇ ಆಯ್ತು ನನಗೆ. ಹೌದು ಸರ್, ಅದು ನನಗೆ ಹಾಗೆ ಆ ಟೈಮ್ ಒಂದು ಆಗಿತ್ತು. ಅಂತೂ ಈಗ ನಾನು ತುಂಬಾ ಸುಖಿ. ಕೊನೆಯದಾಗಿ ಒಂದು ಮೆಸೇಜ್ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ವೀಕ್ಷಕರಿಗೆ ನಮ್ಮ ಟಿವಿ ಪರವಾಗಿ ಒಂದು ಮೆಸೇಜ್ ಅನ್ನು. ನಮ್ಮ ಟಿವಿ ಚಾನೆಲ್ಗೆ ಒಂದು ಬರೋದು ಹೇಳಿದ್ರೆ ನಮ್ಗೊಂದು ಸಂತೋಷ. ಯಾಕಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಬಂದಿದ್ದೇನೆ ಇಲ್ಲಿ. ಕಳೆದ ವರ್ಷ ಧ್ವನಿವರ್ಧಕದ ಒಂದು ಸಮಸ್ಯೆ ಬಗ್ಗೆ ನಾನು ಇಲ್ಲಿ ಬಂದಿದ್ದೆ. ಈಗ ಇದಕ್ಕೆ ಬಂದಿದ್ದೇನೆ. ಆಮೇಲೆ ಕೊರೋನಾ ನಾವು ಒಳ್ಳೆ ಇಲ್ಲಿ ಎಲ್ರಿಗೂ ಸಂತೋಷ ಆಗುವ ಹಾಗೆ ಕಾರ್ಯಕ್ರಮ ಕೊಟ್ಟಿದೆ. ಸೊ ನಮ್ಮ ಟಿವಿಯವರ ಒಂದು ವಿಭಿನ್ನವಾದಂತಹ ಬೇರೆ ಬೇರೆ ಕಾರ್ಯಕ್ರಮವನ್ನು ಕೊರೊಂದುಲ್ಲೇರು ತುಳುಟು ಬಂತೆ. ಅದು ಅವೇನು ತೂಪಿನ ನಮ್ಮ ತುಳುನಾಡ್ದ ಮಾತಾ ನಮ್ಮ ಟಿವಿದ ಪ್ರೇಕ್ಷಕ ವರ್ಗಗಳ ಎಂಕುಲು ನಿಕಲ್ನ ಅಭಿಮಾನಗೂ ಎಂಕುಲು ಮೂಜಿ ಜನಲ ಮಸ್ತ್ ಸೊನ್ನೆಲೊಂದು ಸಂದಾವ ನಿಕಲ್ನ ಪ್ರೀತಿ ಅಭಿಮಾನ ಇಂಚಿನ ಪಡು ಅಂಚನೆ ಎಂಗ್ಲಕ ನನಾತ್ ಈ ಕಲಾರಂಗುಡು ಸಾಧನೆ ಮಲ್ಪನ ಶಕ್ತಿನ ಆ ದೇವೇರ್ಲ ಬೊಕ್ಕ ರಾಜ್ಕುಮಾರ್ ಬಣ್ಲೆಕ್ಕ ಅಭಿಮಾನಿ ದೇವರುಗಳು ನಿಕಲ್ನ ಸಪೋರ್ಟ್ ಯಾಪಲ ಇಪ್ಪಡು ಬೊಕ್ಕ ಮಾತಾ ಟೆಕ್ನಿಷಿಯನ್ ನಕಲಿಗೆ ನಮ್ಮ ಟಿವಿದ ಟೆಕ್ನಿಷಿಯನ್ ನಕಲಿಗೆ ವಂದನೆ ಬಂಪೆ. ಈ ಅವಕಾಶ ಕೊರನೆಗೆ ನಮ್ಮ ಟಿವಿದ ಮಾತಾ ನಿರ್ದೇಶಕರಿಗೆ ಮಾತಾ ಸಿಬ್ಬಂದಿ ವರ್ಗದಗಳಿಲ್ಲ ಇಂಕಲ್ಲ ಮೂವಿದ ಪರವಾಗಿ ಧನ್ಯವಾದ. ಅಂಚನೆ ದುಂಬುದ ನಾಟಕ ಬೊಕ್ಕ ಸಂಗೀತದ ಬಿರ್ಸಿಯರ್ ಬಂಪಿನ ಈ ಕಾನ್ಸೆಪ್ಟ್ ಎಂಚ ಪನ್ನಗ ನಮ್ಮ ಕಾಲ ಬದಲಾನಗ ಕಾಲಗೊತ್ತಕ್ಕ ಕೋಲ ಕಟ್ಟೋಡು ಅಂಚ ಅದು ಇತ್ತೆ ನಮ್ಮ ಎಂಚ ಉಂಡ ಅವೇನು ನಮ್ಮ ಸಂಸ್ಕಾರ ದುಂಬುದೇನು ಬಿಡಂದೆ ಇತ್ತೆದೇನು ಮಸ್ತ್ ಒತ್ತೊಂದೆ ಪೊರ್ಲುಡು ಐತ ನೋಡು ನಮ್ಮ ಸಾಧಿ ಮಲ್ತದ ನಮ್ಮ ಸಂಸ್ಕಾರ ನಮ್ಮ ಒರಿಪಾದು ನಮ್ಮ ತುಳುನಾಡದ ಸಂಸ್ಕಾರದ ನಾವೇನು ಪೂರ ಒರಿಪಾದು ಕೊರಪಿನಂಚಿನ ಮಲ್ಲ ಜವಾಬ್ದಾರಿ ಮಾತಾ ಕಲಾವಿದರ ಮಿತ್ತೊಂಡು ಮಾತ್ರೆಗ್ಲ ಯಶಸ್ವಿಯಾದ ಅಂಚನೆ ಪೋಪಿ ಲೆಕ್ಕ ಅಂಚನೆ ನಮ್ಮ ತುಳುನಾಡದ ಈ ಪೆರ್ಮೆ ಒರಿಯು ಲೆಕ್ಕ ಮಾತಾ ನಾಟಕ ಕಲಾವಿದರ ಅವಡು ಸಂಗೀತ ಕಲಾವಿದರ ಮಾತ್ರೆಗ್ಲ ದೇವರ ಎಡ್ಡೆ ಮಲ್ಪಡು ಸರ್ವೇ ಜನ ಸುಖಿನೋ ಭವಂತಿ ಪಂದ್ಯಾನ ದೇವರ ನನ್ನದು ಅದೇ ನನ್ನ ನೆನ್ಪಿಟ್ಟು ನೀವೊಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಮತ್ತೆ ನಮ್ಮ ಟಿವಿ ಅವರಿಗೆ ಸಹ ನಾನು ಧನ್ಯವಾದಗಳು, ತುಂಬಾ ಧನ್ಯವಾದಗಳು. KKPJ ಅವರು ಕಾಲ್ ಮಾಡಿ ಅದು ಅವರಿಗೆ ಸಹ ನಾನು ನನ್ನ ವೈಯಕ್ತಿಕವಾಗಿ ಸಮರ್ಪಿಸಿಕೊಂಡು ಅವರ ಒಂದು ತುಳು ಅರ್ನೊಂದು ತುಳು ಅದ್ಭುತ ತುಳು ಅವು ಎಂಗ್ಲಿಗೆ ಪಾತಾರೆ ಒಂದು ಆರೇ ಸಾಕಿ ಅಂಚೆ ಅದು KKPJ ಅವರ ಅರೆಗ್ಲ ಒಂದು ಸ್ವಲ್ಪ